ವೀಕ್ಷಕರೇ ನಮಸ್ಕಾರ. ಗ್ರಾಮಕ್ಕೊಂದು ರೌಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಪಾಣಾಜೆ ಗ್ರಾಮದಲ್ಲಿದ್ದೇವೆ. ಪುತ್ತೂರಿನ ಅತ್ಯಂತ ಕಟ್ಟಕಡೆಯ ಕೇರಳ ಗಡಿ ಪ್ರದೇಶದ ಹತ್ತಿರದಲ್ಲಿರುವಂತಹ ಈ ಒಂದು ಗ್ರಾಮ ಪಾಣಾಜೆ ಗ್ರಾಮ. ಈ ಪಾಣಾಜೆ ಗ್ರಾಮದಲ್ಲಿ ನಾವಿದ್ದೇವೆ. ಚುನಾವಣೆ ಹಿನ್ನೆಲೆಯಲ್ಲಿ, ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಪಾಣಾಜೆ ಗ್ರಾಮದ ಗ್ರಾಮಸ್ಥರು ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ನೀಡ್ತಾರೆ, ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಅಭಿವೃದ್ಧಿಗಳು ಏನಾಗಬೇಕಾಗಿದೆ, ಇವೆಲ್ಲದರ ಬಗ್ಗೆ ಮತದಾರರ ಜೊತೆ ನಾವು ಮಾತನಾಡಲಿಕ್ಕಿದ್ದೇವೆ. ಏನು ಹೇಳ್ತಾರೆ, ಯಾವ ಅಭಿಪ್ರಾಯ ನೀಡ್ತಾರೆ, ಬನ್ನಿ ಮಾತಾಡ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಎಲೆಕ್ಷನ್ ಬಂದಿದೆ. ಯಾವ ರೀತಿಯಾದಂತಹ ಒಂದು ಎಲೆಕ್ಷನ್ನ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಎಲ್ಲ ಮತದಾರರು ಯಾರಿಗೆ ಎಂಥ ಓಟು ಕೊಡೋದಂತ ಇನ್ನೂ ಸಹ ಆಲೋಚನೆ ಮಾಡಬೇಕಷ್ಟೇ. ಎಂಥ ಕ್ಯಾಂಡಿಡೇಟ್ಗಳು ಬೇರೆ ಬೇರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಹಾಗಾಗಿ ಮತದಾರರು ಇನ್ನೂ ನಿರ್ಧರಿಸಬೇಕಷ್ಟೇ. ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಯಾರು ಬರ್ಬೋದು? ನಮ್ಮ ಅಭಿಪ್ರಾಯದ ಪ್ರಕಾರ ಅಶೋಕ್ ರೈ ಬರ್ಬೋದು. ಯಾಕೆ? ಅವರು ಎಲ್ಲ ದೇವಸ್ಥಾನದ ಹೆಚ್ಚು ಕಡಿಮೆ ಕೆಲಸ ಮಾಡಿದ್ದಾರೆ ಹಾಗೂ ಮತದಾರರು ಹೆಚ್ಚಾಗಿ ಬೆರೆಯುತ್ತಾರೆ. ನಮ್ಮೊಂದಿಗೂ ಒಳ್ಳೆಯ ರೀತಿಯಲ್ಲಿದ್ದಾರೆ ಅವರು. ನಿಮ್ಮ ಪ್ರಕಾರ ಅಭ್ಯರ್ಥಿ ಆಗಿರುವವನು ಅಂದರೆ MLA ಆಗುವವರು ಯಾವ ಥರ ಇರಬೇಕು? ಇನ್ನು ಗೆಲ್ಲುವ ಅಭ್ಯರ್ಥಿಯು ಇಡೀ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಯಾಗಿರಬೇಕು. ಅವರವರ ಭ್ರಷ್ಟಾಚಾರ ಅದರ ವಿರುದ್ಧ ಹೋರಾಡಿ ಹೆಚ್ಚೆಚ್ಚು ಅಭಿವೃದ್ಧಿಯ ಕಾರ್ಯವನ್ನು ನೋಡುವ ಹಾಗೆ ಅಭ್ಯರ್ಥಿಗಳು ಬೇಕು. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು ಸರ್? ರಾಮ್ಕುಮಾರ್. ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸಿದವರು ಸರ್? ನಾನು ಚೀಫ್ ಕಮಿಷನರ್ ಆಗಿದ್ದೆ, ರಿಟೈರ್ ಆಗಿ ಹಳ್ಳಿಗೆ ಬಂದಿದ್ದೇನೆ, ಕೃಷಿ ಮಾಡ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ರೀತಿಯಾಗಿ ಒಂದು ಹವಾ ನಿರ್ಮಾಣ ಆಗ್ತಾ ಇದೆ? ಹೌದೆಲ್ಲ ಗೊತ್ತಿಲ್ಲ, ಆದರೆ ಗುಡ್. ಜನಗಳಿಗೆ ಒಂದು ಮತ್ತೊಂದು, ಮುಂಚೆ ಜನಗಳಿಗೆ ವಿದ್ಯೆ ಇಲ್ಲ ಆಯಿತು, ಅವರನ್ನು ಮಂಗ ಮಾಡ್ತಿದ್ರು. ಈಗ ಜನಗಳಿಗೆ ವಿದ್ಯೆ ಉಂಟು, ಬುದ್ಧಿ ಉಂಟು, ಜನಗಳನ್ನು ಮಂಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ಹೇಳ್ಬೋದು ನೀವು ಈ ಕೋಮಿನವರು, ಇದರವರು, ನೀವು ಆದರೆ ಆ್ಯಾವ್ರೇಜ್ ಮನುಷ್ಯ ನೀವು ಕೆಲಸ ಮಾಡಿದ್ದಾರಾ ಅಂತ ಕೇಳ್ತಾರೆ. ಹಾಗೆ ಇಂಡಿಯಾ ಡೆಮೋಕ್ರಸಿಗೆ ಹ್ಯಾಟ್ಸ್ ಆಫ್. ಅಂದರೆ ಈಗ ಪಕ್ಷದವರು ತುಂಬ, ಈಗ ಯಾವುದೇ ಆಗಿರಲಿ, BJP ಆಗಲಿ ಕಾಂಗ್ರೆಸ್ ಆಗಲಿ, ಪಕ್ಷದವರು ತುಂಬ ರೀತಿಯಾದ ಕಾರ್ಯತಂತ್ರ ಮಾಡಿ. ನಾನು BJP ಸಪೋರ್ಟರ್, ಏನು ಸಂಶಯ ಇಲ್ಲ ಅದಕ್ಕೆ. ಯಾಕಂದರೆ ಬೇರೆ ಬೇರೆ ಕಾರಣ. ನಾನು BJP ಏನು ಕಾರಣ ಇಲ್ಲ, ಅವರೇನು ನನಗೆ ಊಟ ಕೊಡೋದಿಲ್ಲ. ಆದರೆ ಅವರು ಇದ್ದವರಲ್ಲಿ ಹೆಚ್ಚು ಆನೆಸ್ಟ್ ಇದ್ದಾರೆ. ಎಂಥ 40% ಅದೆಲ್ಲ ಸುಳ್ಳು. ಅದು ಇವರ ಇದ್ದನ್ನು ತಾನು ಮಾಡೋದನ್ನು ಮತ್ತೊಬ್ಬನ ಮೇಲೆ ಹೇಳೋದು ಅಭ್ಯಾಸ. ಸೊ BJP ಸಾಧಾರಣವಾಗಿ ಇಂಡಿಯಾದಲ್ಲಿಯೂ ಈವನ್ ಸ್ಟೇಟಲ್ಲಿ ಒಂದು ಆನೆಸ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಇಲ್ಲ, ಆದರೆ ಫೇರ್ಲಿ ಆನೆಸ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಕೆಲಸ ಆಗಿದೆ, ತುಂಬ ಕೆಲಸ ಬಾಕಿ ಸಹ ಉಂಟು. ಈಗ ಕೆಲವು ರೋಡ್ಗಳು ಇದೆಲ್ಲ ಆಗಿದೆ. ಜನರಿಗೆ ಒಂದು ಸ್ಪಂದಿಸುವ ಅಡ್ಮಿನಿಸ್ಟ್ರೇಷನ್. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಅಭಿವೃದ್ಧಿಗಳಾಗಿದೆಯಾ ಮುಂದಕ್ಕೆ? ಈಗ ರೋಡಿಂದ ಪುತ್ತೂರಿಂದ ಇಲ್ಲಿ ಬರೋ ರೋಡ್ಗಳೆಲ್ಲ ರಿಪೇರಿ ಆಗಿದೆ. ಸ್ವಲ್ಪ ರೋಡ್ಗಳು ಮಾಡಿದ್ದಾರೆ, ಪರ್ಫೆಕ್ಟ್ ಇಲ್ಲ, ಆದರೆ ಮಾಡಿದ್ದಾರೆ. ಪುತ್ತೂರಿನಲ್ಲಿ ಈ ಸಲ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ? ಸ್ವಲ್ಪ ಚೇಂಜಸ್ ಉಂಟು. ಹಾಗೆ ಇಷ್ಟು ವರ್ಷ ಅಲ್ಲಿ ನಾನು ಕೂಡ ಹೋಗ್ತಿದ್ದೆ, ಆದರೆ ಈ ವರ್ಷ ನಾನು ಹೋಗಲಿಲ್ಲ. ನಮಗೆ ಈ ವರ್ಷ ಚೇಂಜಸ್ ಉಂಟು ಅಂತ ಜನ ಹೇಳ್ತಾ ಇದ್ದಾರೆ ಪುತ್ತೂರಿನಲ್ಲಿ. ಅಂದರೆ ನೀವು ಹೇಳುವ ರೀತಿಯಲ್ಲಿ ಈ ಪಾಣಾಜೆಯಂತಹ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದರೆ ಯಾವ ರೀತಿಯ MLA ಆಗಿ ಬರಬೇಕು ಅಂತ ನಿಮ್ಮ ನಿರೀಕ್ಷೆ ಇದೆ? ಅಂದರೆ MLA ಅಂದರೆ ಎಲ್ಲರಿಗೂ ಸ್ಪಂದನೆ ಕೊಡುವಂಥ MLAಗಳು ಆಗಬೇಕು. ಅಂದರೆ ಇವತ್ತು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿಕೊಂಡು ಹೋಗಿ ಅಪ್ಲೈ ಮತ್ತೆ ಅವರನ್ನು ಕಾಣಲಿಕ್ಕೆ ಕಷ್ಟ ಆಗ್ತದೆ, ಅಂಥ ಪರಿಸ್ಥಿತಿ ಆಗ್ತದೆ. ಅಂದರೆ MLA ನಿಜವಾಗಿ ನಮಗೂ ಅವರಿಗೂ ಭಾರಿ ಫ್ರೆಂಡ್ಶಿಪ್ ಇತ್ತು, ಆದರೂ ನಮಗೆ ಮಾಡಿಕೊಡಲಿಲ್ಲ. ಈ ರಸ್ತೆಯದ್ದು ಮತ್ತು ಅನೇಕ ಕೆಲಸಗಳು ಮಾಡಲಿಲ್ಲ. ಮತ್ತು ಈ ಶಾಲೆಗಳಿಗೂ ಹಾಗೆ ತುಂಬ ತೊಂದರೆ ಆಗ್ತದೆ. ಈಗ ಬಸ್ಸುಗಳು, ಈಗ ಉಡ್ಯಕ್ಕೆ ಬಸ್ಸುಗಳನ್ನು ಹಾಕಿಬಿಟ್ರೆ ನಮ್ಮ ಈ ಶಾಲೆಗೆ ಮಕ್ಕಳನ್ನು ತರಲಿಕ್ಕೆ ಸುಲಭ ಆಗ್ತದೆ. ಇಲ್ಲ ಪ್ರೈವೇಟ್ ಮಾಡಿದ್ರೆ ಅವರಿಂದ ಫೀಸ್ ತಗೊಳ್ಬೇಕು. ಹಾಗೆ ಅಂತ ಇದು ಎಲ್ಲ ಹಳ್ಳಿ ಸಾಧಾರಣದ ಮಾರ್ಗಗಳಿಗೆ, ಕೇರಳಕ್ಕೆ ಹೋಗೋ ಮಾರ್ಗಗಳನ್ನೆಲ್ಲ ಇದು ಅಗಲ ಮಾಡಿಸಿ ಅಲ್ಲಿ ಬಸ್ಸುಗಳ ವ್ಯವಸ್ಥೆ ಮಾಡಿದರೆ ಇದು ನಮಗೆ ಶಾಲೆಗೆ ಮಕ್ಕಳು ಸಿಗ್ತಾರೆ. ಹಾಗೆ ನಮ್ಮ ಜೊತೆಗೆ ಪಾಣಾಜೆ CA ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ರವೀಂದ್ರ ಭಂಡಾರಿ ಅವರಿದ್ದಾರೆ. ಅವರು ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ತೆ. ಚುನಾವಣೆ ಸಮೀಪಿಸ್ತಾ ಇದೆ. ಯಾವ ರೀತಿಯಾಗಿ ಈ ಗ್ರಾಮದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಚುನಾವಣೆ ಅಂದರೆ ಜನಗಳ ಒಂದು ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಭಾರತ ದೇಶವು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುವುದನ್ನು ಈಗ ಒಂದು ದೇಶಕ್ಕೆ, ಇಲ್ಲಿ ವಿಶ್ವಕ್ಕೆ ಒಂದು ವಿಶ್ವಗುರು ಸ್ಥಾನಕ್ಕೆ ಭಾರತ ಮುಟ್ತಾ ಇದೆ. ಆ ಬದಲಾವಣೆಯನ್ನು ನಾವು ನಮ್ಮ ಪಾಣಾಜೆ ಗಡಿನಾಡು ಪ್ರದೇಶದಿಂದ ಕಾಣಬಹುದು. ಯಾಕೆ ಅಂತಂದರೆ ಮೂಲಭೂತ ಸೌಕರ್ಯಗಳಾದ ಒಂದು ಆಸ್ಪತ್ರೆ, ಒಂದು ಶಿಕ್ಷಣ,
ಅಥವಾ ಒಂದು ಸಹಕಾರಿ. ಆ ಕ್ಷೇತ್ರಗಳು ಬಹಳ ವೇಗದಲ್ಲಿ ಮುನ್ನುಗ್ತಾ ಇದೆ. ಅಂದರೆ ಸರಿಸುಮಾರು ಇಡೀ ಪುತ್ತೂರು ತಾಲೂಕಿಗೆ ಹೆಸರಿಸಿದಂಥ ನಮ್ಮ ಪಾಣಾಜೆ ಈ ಆಸ್ಪತ್ರೆ ಇಂದು 12.5 ಕೋಟಿ ಮಿಕ್ಕಿ ಅನುದಾನ ಬಂದು ಅಭಿವೃದ್ಧಿಯತ್ತ ಸಾಗುತ್ತಿದೆ. ಕೆಲ ಹಳ್ಳಿ ರೋಡ್ಗಳು ಕಾಂಕ್ರೀಟೀಕರಣವಾಗಿ ಬಹಳ ಉತ್ತಮ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಸಹಕಾರಿ ಸಂಘಗಳಲ್ಲಿ ರೈತರ ಕೆಲ ಇನ್ಶೂರೆನ್ಸ್ಗಳು ರೈತರಿಗೆ ಮನೆ ಮನೆಗೆ ತಲುಪುತ್ತಾ ಇದೆ ಲಕ್ಷಗಟ್ಟಲೆ. ಕೆಲವು ಯಶಸ್ವಿ ಯೋಜನೆಗಳು ಯಶಸ್ವಿನಿ ಅಂತ ಇನ್ಶೂರೆನ್ಸ್ಗಳು ಬಡ ರೈತರಿಗೆ ವರದಾನವಾಗಿದೆ. ಅದು ಅಲ್ಲದೆ ಶಿಕ್ಷಣ ಕ್ಷೇತ್ರವು ಬಹಳ ಮುಂದುವರಿತಿದೆ. ಸುಮಾರು ಮಕ್ಕಳಿಗೆ ಕುಳಿತುಕೊಳ್ಳುವಂಥ ಬೆಂಚ್ ಇಲ್ಲದ ಈ ಸಮಯದಲ್ಲಿ ಈ ಪುತ್ತೂರು 5 ವರ್ಷದ ಮೊದಲು ಇಲ್ಲದಂಥ ವ್ಯವಸ್ಥೆಗಳು ಸ್ಮಾರ್ಟ್ ಟಿ ವಿ ಆಗಲಿ ಇತರ ವ್ಯವಸ್ಥೆಗಳು ನಮ್ಮ ಪುತ್ತೂರಿನ ಪಾಣಾಜೆ ಸಹಿತ ಎಲ್ಲ ಶಾಲೆಗಳಿಗೆ ದೊರೆತಿದೆ ಎಂದು ಭಾಳ ಸಂತೋಷ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದೇ ವಿಚಾರದಲ್ಲಿ ಈಗ ರಾಷ್ಟ್ರೀಯ ವಿಚಾರವಾದನೆ ಅಥವಾ ಹಿಂದುತ್ವ ವಿಚಾರವಾದವನ್ನು ಇಟ್ಟುಕೊಂಡು ಇವತ್ತು ಪುತ್ತೂರಿನಲ್ಲಿ ತ್ರಿಕೋನ ಸ್ಪರ್ಧೆಯಾಗಿ ಅರುಣಕುಮಾರ್ ಪತ್ತಿಲರವರು ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಇದೊಂದು BJPಗೆ ಹಿನ್ನಡೆ ಆಗಲಿಕ್ಕಿಲ್ವಾ? ಖಂಡಿತವಾಗಿ ಅರುಣ ಪುತ್ತಿಲರು ನಾವು ಒಳ್ಳೆಯ ಹಿಂದೂ ಸಂಘಟನೆ ವಿಚಾರದಲ್ಲಿ ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ. ಖಂಡಿತವಾಗಿಯೂ ಸಂಘಟನೆಯ ವಿಚಾರ ರಾಜಕೀಯ ವಿಚಾರ ಬೇರೆ. ರಾಜಕೀಯಕ್ಕೆ ಬರುವಾಗ ಸಂಘಟನೆಯವರು ಸಹಕಾರದೊಂದಿಗೆ ನಾವು ದೇಶ ಕಟ್ಟುವವರು. ಸಂಘಟನೆ ಅಂದರೆ ಸಮಾಜವನ್ನು ಕಟ್ಟುವವರು. ಯಾರು ಸಮಾಜದಲ್ಲಿ ಹಿಂದುಳಿದವರು ಅವರನ್ನು ಸಮಾಜಕ್ಕೆ ತಂದು ಸಮಾಜವನ್ನು ಮೇಲ್ವರ್ಗಕ್ಕೆ ಹೋಗಿಸುವರು. ಆದರೆ ಸಮಾಜದಲ್ಲಿ ಭಿನ್ನಮತ ಮಾಡುವ ಯಾವ ಸಂಘಟಕನೂ ಅಲ್ಲ. ಆದ ಕಾರಣ ಯಾರು ಈ ಸಲ BJPಯನ್ನು ಬೆಂಬಲಿಸಿರೋ ಅವರು ದೇಶ ಪ್ರೇಮ, ದೇಶದ ಬಗ್ಗೆ ಚಿಂತನೆ ಉಳ್ಳವರು, ನಾಳಿನ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಉಳ್ಳವರು, ರಾಷ್ಟ್ರೀಯ ಚಿಂತನೆ ಉಳ್ಳವರು ಅಂತ ನನ್ನೊಂದು ಅನಿಸಿಕೆ. ಅಂದರೆ BJP ಅಥವಾ BJP ಅಭ್ಯರ್ಥಿಯೇ ಗೆದ್ದು ಬರ್ಬೋದು ಅಂತ ನಿಮ್ಮ ರೀತಿಯ ಒಂದು ಅಭಿಪ್ರಾಯ ಇದೆ? ಖಂಡಿತವಾಗಿಯೂ ಈ ಬಗ್ಗೆ ಏನು ಸಂಶಯ ಇಲ್ಲ. ಖಂಡಿತವಾಗಿ BJP ಅಭ್ಯರ್ಥಿಯು ಅನೇಕ ಅಂತರದ ಮತದಿಂದ ಗೆದ್ದೇ ಬರ್ತಾರೆ ಎಂದು ಯಾಕೆಂದರೆ ಹೇಳ್ತಾ ಇದ್ದೇನೆ. ಅಂದರೆ ಆ ಮೊದಲಿನ ಶಾಸಕರು ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ದೊಡ್ಡ ಮೊತ್ತದ ಅಭಿವೃದ್ಧಿಯು ಬಹುಮತವನ್ನು ಕೊಡ್ತದೆ. ನಮಸ್ಕಾರ, ನಿಮ್ಮ ಹೆಸರು? ಧನಂಜಯ. ಯಾವ ರೀತಿಯಾಗಿ ಒಂದು ಚುನಾವಣೆಯ ಇಲ್ಲಿ ಬಿಸಿ ನಿರ್ಮಾಣ ಆಗಿದೆ? ಆದರೆ ನಮಗೆ ಅಶೋಕರೇ ಬಂದರೆ ಒಳ್ಳೆ ಅಂತ ಹೇಳುವುದು ನಾವು. ಯಾಕಾಗಿ? ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗೆ. ನಮಸ್ತೆ, ನಿಮ್ಮ ಹೆಸರು? ಶಿವಶಂಕರ್. ಚುನಾವಣಾ ಬಿಸಿ ಈಗಾಗಲೇ ನಿರ್ಮಾಣ ಆಗಿದೆ. ಯಾವ ರೀತಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮ ಊರಲ್ಲಿ. ಆತಲ್ಲ ಮೊದಲು ಆಗಿದೆ, ತೊಂದರೆ ಇಲ್ಲ. ನಮ್ಮ ಮಠನವರು ಇರುವಾಗೆಲ್ಲ ಮಾಡಿದ್ದಾರೆ. ಮತ್ತು ಅದರಲ್ಲಿ ಜಾತಿ ರಾಜಕೀಯ ಮಾಡ್ತಾರಲ್ಲ, ಅದು ಎಷ್ಟಾಗೋದಿಲ್ಲ. ನಿಮ್ಮ ಪ್ರಕಾರ ಒಬ್ಬ MLA ಆಗಿ ಬರುವವರು ಯಾವ ರೀತಿಯಾಗಿ ಇರಬೇಕು ಅಂತ ನಿಮ್ಮ ಬಯಸ್ತೀರಿ? ಅದೇ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು, ಮತ್ತು ನಮ್ಮ ಒಂದು ಹಿಂದುತ್ವ ಎಲ್ಲ ಉಂಟಲ್ಲ, ಎಲ್ಲದಕ್ಕೂ ಸಪೋರ್ಟ್ ಬೇಕು. ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ರೀತಿಯಾಗಿ ಒಂದು ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಭ್ಯರ್ಥಿಗಳ ಒಂದು ಆಯ್ಕೆ ವಿಚಾರದಲ್ಲಿ? ಅಂದರೆ ಇವರು ಮೊದಲನೇ MLA ಒಳ್ಳೆ ಕೆಲಸ ಮಾಡಿದರು ಅಂತ ಒಳ್ಳೆ ಏನು ಅವರ ಕೆಟ್ಟ ಅಭಿಪ್ರಾಯ ಇರಲಿಲ್ಲ. ಏನು ಅವರಿಗೆ ಟಿಕೆಟ್ ಸಿಗಲಿಲ್ಲ, ಬೇರೆಯವರಿಗೆ ಕೊಟ್ಟಿದ್ದಾರೆ. ನಾವು ಯಾವುದಂತೇಳಿ ಈಗ ಪಬ್ಲಿಕಲ್ಲಿ ನಾವು ಯಾವುದಕ್ಕೆ ಓಟ್ ಆಗುವಂತೇಳಿ ಹೇಳುವುದಿಲ್ಲ. ಎಲ್ಲರೂ ಇದ್ದಾರೆ. ಈಗ ಅಶೋಕುಮಾರ್ ಈ ವರ್ಷ ಕ್ಯಾಂಡಿಡೇಟ್ ಒಳ್ಳೆ ಅವರ ಇದರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲರಿಗೂ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿಗಳಾಗಿವೆ ಮತ್ತು ಮುಂದಕ್ಕೆ ಏನು ಅಭಿವೃದ್ಧಿಗಳಾಗಲಿಕ್ಕಿದೆ? ನಮ್ಮಲ್ಲಿ ರೋಡ್ನ ಸ್ವಲ್ಪ ಕೆಲಸ ಆಗಿದೆ. ಮತ್ತು ಈಗ ಅಲ್ಲಿ ಸ್ವಲ್ಪ ರೋಡನ್ನೆಲ್ಲ ಇದು ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದು ಇದಾಗಿದೆ ಅಂತೇಳಿ. ಅದೇನು ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತಗೋಸ್ಕರ ಅವರು ಬಿಟ್ಟು ಹೋದ ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಮ ಮನೆಗೆ ಹೋಗುವಲ್ಲಿ ಸ್ವಲ್ಪ ಡಾಮರನ್ನ ತೆಗೆದು ಕಾಂಕ್ರೀಟ್ ಹಾಕಿದಲ್ಲಿ ತೆಗೆದಿದ್ದಾರೆ. ಅದನ್ನು ಸ್ವಲ್ಪ ಸಾಕಲಿಲ್ಲ, ಹಾಗೆ ಉಂಟು. ಈಗ ನಮಗೆ ಗಾಡೀಲಿ ತಗೊಂಡು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ತುಂಬ ಕೆಲಸ ಎಲ್ಲ ಉಂಟು ಬಾಕಿ. ಅದನ್ನು ಪೂರ್ಣಗೊಳಿಸಲಿಕ್ಕೆ ಮುಂದಿನ ಅಭ್ಯರ್ಥಿಯಲ್ಲಿ ನಾವು ಕೇಳ್ಕೊಳ್ತೇವೆ. ಅದನ್ನು ಯಾರು ಗೆದ್ದರೂ ಕೂಡ ಅದನ್ನು ಆ ಕೆಲಸ ಬೇಗ ಮಾಡಬೇಕಂತೇಳಿ ಅವರಲ್ಲಿ ಗೆದ್ದ ಮೇಲೆ ನಾವು ವಿನಂತಿ ಮಾಡ್ತೇವೆ. ನಮಗೆ ಇಲ್ಲಿದ್ದವರು ಜಾತಿ ಕಮ್ಮಿನಲ್ಲಿ ಮಾಡಲಿಕ್ಕೆ ಬಾರದು. ಎಲ್ಲರೂ ಒಂದೇ ರೀತಿ ನೋಡಿದ್ರೆ ಯಾವುದು BJP ಆಗ್ಬೋದು, ನಮಗೆ ಕಾಂಗ್ರೆಸ್ಸು ಆಗ್ಬೋದು, ಯಾವುದೂ ಆಗ್ಬೋದು. ಮತ್ತು ಕೋಮುವಾಹಿನಿದ್ದ ಜನ ನಮಗೆ ಬೇಡ ಅಷ್ಟೇ. ಹೆಸರು ಹೇಳಿ ನಿಮ್ಮದು? ಮೊಹಮ್ಮದ್ ಕಂಚಲ್ಕು. ಏನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ? ಮಂಡಲ ಪಂಚಾಯತ್ ಅಲ್ಲ, ರೋಡೆಲ್ಲ ಮಾಡಿದೆ. ಮಂಡಲ ಪಂಚಾಯತಲ್ಲಿ ಇದ್ದವರು ಪಂಚಾಯತ್ ರೋಡ್ ಮಾಡಿದೆ. ಇಲ್ಲಿ ಕೂಡ ರೋಡಿಗೆ ಅಗಲಕ್ಕೆ ಬೇಕಾಗಿ ಪಿಡಿ ಹೇಳಿ ಮಾಡಿಸ್ತೇವೆ. ಮುಂದಕ್ಕೆ ಏನು ಅಭಿವೃದ್ಧಿಗಳಾಗಲಿಕ್ಕಿದೆ ನಿಮ್ಮ ಗ್ರಾಮಕ್ಕೆ? ನಮ್ಮ ಗ್ರಾಮಕ್ಕೆ ನಿಜವಾಗಿ ಒಬ್ಬ MLA ಆದವ ಕೆಲಸ ಮಾಡಬೇಕು ಜನರೊಟ್ಟಿಗೆ ಸೇರಿಕೊಂಡು, ಅದೆಲ್ಲ ನಾವು ಒಪ್ಪುವುದೇ ಇಲ್ಲ, ಯಾವನೇ ಆಗಲಿ. ಮುಂದಕ್ಕೆ ಯಾರು MLA ಅಭ್ಯರ್ಥಿಯಾಗಿ ಆಯ್ಕೆ ಆಗ್ಬೋದು ನಿಮ್ಮ ನಿರೀಕ್ಷೆ ಇದೆ? ನಮ್ಮ ನಿರೀಕ್ಷೆ ನಾವು ಸೇರಿಕೊಂಡು ಅಶೋಕರೇ ಏನು ಮಾಡಿದೆವು. ಒಳ್ಳೆಯ ಏಬಲ್ ಕೆಲಸ. ಯಾಕಂದರೆ
ಜನರೊಟ್ಟಿಗೆ ಮಿಂಗಿರಾಗಿ ಕೊಂಡಿರುವ ಯಾವ ನೋಡಿದ್ರು ಕೂಡಲೇ ಕೆಲಸ ಮಾಡ್ತಾರೆ ಅಂಥವ್ರು. ಎಂಚ ಓಟು ಬತ್ತಂಡು ಕೈತಲ್ಲಿ ಎಂಚ ಒಂದುಂಡು ನಮ್ಮ ಪಾಣಾಜೆ ಗ್ರಾಮ ಓಟು ಅಂಡರಲ್ಲಿ ಎಡ್ಡ ಒಂದು ಏರು ಬರುವಿರದಲ್ಲ ನಿರೀಕ್ಷೆ ಉಳ್ಳಾರ ಏರು 3 ಜನ ಒಳ್ಳೆಯರೆ ಏರು ನಮ್ಮ ಅನ್ಪಣೆ ಏರು ಬತ್ತಲ್ಲ ಎಡ್ಡೆ ಎಂದು ಮಾಂಟೆಲ್ಲ ಒಂಜಿ ಏರು ನಮಕ ಅಭಿಪ್ರಾಯ ಒಳ್ಳೆಯರಾಗ್ತದೆ ಮಾಂಟೆಲ್ಲ ಒಂಜಿ ತುಂಬ ಅಭಿವೃದ್ಧಿ ಆತಂಡ ಆತನೆ ಕೆಲವು ಆವಡಾತಿ. ನಿಮ್ಮ ಹೆಸರು? ಮುರಳೀಧರ್ ಭಟ್ ಅಂತೇಳಿ. ಚುನಾವಣೆ ಹತ್ತಿರ ಬರ್ತಾ ಇದೆ, ಯಾವ ರೀತಿಯಾಗಿ ಇಲ್ಲಿ ಒಂದು ಚುನಾವಣೆ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ಚುನಾವಣೆ ಚೆನ್ನಾಗಿ ಆಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಅಂದರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗಬೇಕಾಗ್ತದೆ ಅಷ್ಟೇ. ಅಂದರೆ ನಿಮಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬರುವವರು MLA ಆಗಿ ಬರುವವರು ಯಾವ ರೀತಿಯಾಗಿ ಇರಬೇಕು ಅಂತ ನೀವು ಹೇಳ್ತೀರಿ? ನಮಗೆ ಬೇಕಾದಾಗ ನಮ್ಮ ಸ್ಪಂದನೆಗೆ ತಕ್ಕಿದ ಇದ್ದರೆ ಸಾಕು. ನಮಗೆ ಒಂದು ಊರಿಗೆ ಒಂದು ಇದಾಗಿದ್ದರೆ ತೊಂದರೆ ಇಲ್ಲ. ಅಂದರೆ ಈ ಗ್ರಾಮಕ್ಕೆ ಏನಾದರೂ ಅಭಿವೃದ್ಧಿಗಳು ಆಗಬೇಕಾಗಿರುವಂಥದ್ದು ಇದೆಯಾ? ನೋಡಿ ಇಲ್ಲೇ ಕಾಣ್ತದಲ್ಲ, ಎದುರೇ ಕಾಣ್ತದೆ. ಇದು ನೋಡುವವರಿಲ್ಲ, ಕೇಳೋರಿಲ್ಲ. ನೋಡಿ ರಸ್ತೆ ಹೌದು ಹೇಳಿ, ಇಲ್ಲಿಂದ ಪಂಚಾಯತಿಗೆ ಆಫೀಸಿಗೆ ಹೋಗ್ಲಿಕ್ಕೆ ಅದನ್ನು ಮಾಡಿಸುವವರು ಇಲ್ಲ. ಪಂಚಾಯತಿಗೆ ಆಫೀಸಿಗೆ ಹೋಗುವವರೇ ಇಲ್ಲಿ ನಿತ್ಯ ಹೋಗ್ತಾರೆ, ಅವರಿಗೆ ಕಾಣುವುದಿಲ್ಲ. ನೋಡಿ ಮಾರ್ಗ ಇಲ್ಲಿ ಎರಡು ಗುದ್ದಾಟ ಆಗಿ ಹೋಗಬೇಕಷ್ಟೇ. ಆಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ಅಂದರೆ ಯಾವ ರೀತಿಯ ಒಂದು ಒಲವಿದೆ, ಯಾವ ರೀತಿಯಾಗಿ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರುವವರು ಯಾವ ರೀತಿಯಾಗಿ ಇರಬೇಕಂತ ನಿಮ್ಮ ಒಂದು? ಒಳ್ಳೆಯ ರೀತಿ ಆಡಳಿತ ಮಾಡಿದರೆ ಯಾವುದೇ ಪಾರ್ಟಿನ ನೋಡೋದಿಲ್ಲ ನಾವು, ಆದರೂ ಒಳ್ಳೆ ಕೆಲಸ ಮಾಡಿದರೆ. ನಮಸ್ತೆ ಮೇಡಮ್. ಕೇಸರಿ ಅಂತ ಎಲ್ಲಿ ಗ್ರಾಮ ಗ್ರಾಮ ನಿರುಪಳ್ಳಿ. ಅಂದರೆ ನಿಮ್ಮ ಒಂದು ಮೇಲ್ನೋಟದ ದೃಷ್ಟಿಯಲ್ಲಿ ಯಾರು ರೀತಿಯಾಗಿ ಬಂದರೆ ನಿಡುಪಳ್ಳಿ ಒಟ್ಟು ಗ್ರಾಮದಲ್ಲಿ ಊರಿನಲ್ಲಿ ಯಾರು ಬರ್ಬೋದು ಅಂತ? ಅಲ್ಲಿ ಅದು ಯಾರಂತ ಗೊತ್ತಾಗೋದಿಲ್ಲ. ಸರಿ, ನಿಮ್ಮ ಪ್ರಕಾರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬರುವವರು MLA ಆಗಿ ಬರುವವರು ಯಾವ ರೀತಿಯಾಗಿ ಇರಬೇಕು? ಅಂದರೆ ನಮಗೆ ಅಲ್ಲಿ ಮನೆ ಕೂಡ ಇಲ್ಲ. ನಿಮಗೆ ಮನೆ ಇಲ್ಲ? ಮನೆ ಉಂಟು, ಒಂದು ಚಿಕ್ಕದು, ಅಷ್ಟೊಂದು ಇದಿಲ್ಲ. ದೂರ ಹೋಗೋದು ಬರೋದು, ಈಗ ದಾರಿ ಇಲ್ಲ ನಮಗೆ ಈಚೆ ಆರ್ಲದವರಿಗೆ. ಇದ್ರ ಬಗ್ಗೆ ಏನಾದರೂ ಪಂಚಾಯತ್ ಮಟ್ಟದಲ್ಲಿ ಏನಾದರೂ ಮನವಿಯನ್ನು ಕೊಟ್ಟಿದ್ದೀರಾ? ಮೊನ್ನೆ ಎಲ್ಲ ಬಂದರು ಇವರು, ಅವರಲ್ಲಿ ಹೇಳಿದ್ದೇನೆ. ಅಂದರೆ ನನಗೆ ಜಾಗ ಆಗಬೇಕಂತ. ಎಲೆಕ್ಷನ್ ಕೈತಲ್ಲಿ ಬರೋದು ಆ ರೀತಿ ಪಾಣಾಜೆ ಗ್ರಾಮಡು ಎಂಚ ಪರಿಸ್ಥಿತಿ? ಪಾಣಾಜೆ ಮೋಸಂಜಿ ದುಂಬೈ BJP ಇತ್ತೇನೆ ಇಂತ ನನ್ನ BJP ಬರೋದುಂಡು. ದಾಯಿ BJP ಬರೋದು 3 ದಿನ ಆಡಳಿತ ಅಂಚ BJP ಬರೋದು. ಮುಲ್ಪದ ಅಭಿವೃದ್ಧಿ ಕಾರ್ಯಗಳು ಕೂಡ ಆತಂಡ ಎಡ್ಡೆ ಅಂತೀರಿ, ಮಟ್ಟಂದೂರು ಎಡ್ಡೆ ದುಡ್ಡು ನೀಡ್ತೀರಿ, 15 ಕೋಟಿ ಅನುದಾನ ಅಂತೀರಿ, ಹಾಸ್ಪಿಟಲ್ ಅಂತೀರಿ 12 ಕೋಟಿ ಇಂಚ ಎಡ್ಡೆ ಬೆಲೆ ಅಂತೀರಿ. ರೋಡು ಇಡೀ ಹಳ್ಳಿಯಲ್ಲಿ ಇಡೀ ಕಾಂಕ್ರೀಟ್ ರೋಡ್ ಮಾತಾಡ್ತಾನೆ ಎಡ್ಡೆ ಆಡಳಿತ ಅಂತ. ನಾನು ಅದಾದ ಅಭಿವೃದ್ಧಿ ಕಾರ್ಯ ಇದೀಗ ಉಂಟು. ರೋಡು ಕೆಲವು ರೋಡ್ ತಂದಿತ್ತು ಮಾತಾಡ. ಈ ಸರ್ತಿ ಅರುಣಕುಮಾರ್ ಪುತ್ತಿಲೆಲ್ಲ ಒಟ್ಟು ಅಂತ ಹೇಳ್ತಾರೆ, BJP ಬರೋ ಭರವಸೆ ಉಂಟು? BJP ಬರು. ಸರ್ ನಮಸ್ತೆ. ನಮಸ್ತೆ. ಚುನಾವಣೆ ಸಮೀಪಿಸ್ತಾ ಇದೆ, ಯಾವ ರೀತಿಯಾಗಿ ಪಾಣಾಜೆಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ? ನೋಡಿ, ಮತದಾರ ಹೇಗೆ ಅಂತ ಹೇಳಿದರೆ 10 ಜನ ಸೇರುವಾಗ ಎಲ್ಲರೂ ಸೇರ್ತಾರೆ. ಓಟ್ ಹಾಕೋದವನ ಇಚ್ಛೆ ಅಲ್ವಾ? ಆದ ಕಾರಣ ಮತದಾರನ ಗುಟ್ಟು ನಾವು ಬಿಟ್ಟು ಕೊಡಲಿಕ್ಕೆ ಯಾರೂ ತಯಾರಿಲ್ಲ. ಮತ್ತು ನಿತ್ತಂಥ ಅಭ್ಯರ್ಥಿಗಳ ಹಣೆಬರ ಬೇರೆ ಇದೆ. ಮತ್ತು ಈಗಿನ ಚುನಾವಣಾ ಪ್ರಣಾಳಿಕೆ ನೋಡಿದರೆ ಇದೆಲ್ಲ ಯಾವುದು ಆಗುವಂಥದ್ದಲ್ಲ. ಯಾಕೆ ಈ ಮೊದಲು ಕೂಡ ಆಶ್ವಾಸನೆ ತುಂಬ ಜನ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಅವ ಗೆದ್ದ ಮೇಲೆ ಏನು ಕೆಲಸ ಮಾಡ್ತಾನೆ, ಯಾಕೆಂತೇಳಿದರೆ ಒಂದು ಪಕ್ಷದಿಂದ ಯಾರೇ ಅಭ್ಯರ್ಥಿಯಾಗಿ ಆಯ್ಕೆ ಆದರೂ ಸಾರ್ವಜನಿಕ ದುಡ್ಡು ನಮ್ಮ ಟ್ಯಾಕ್ಸಿನಲ್ಲಿ ನಮ್ಮ ಊರಿಗೆ ಖರ್ಚು ಮಾಡಿದ್ದನ್ನು ಅವರ ಫೋಟೋ ಹಾಕಿಕೊಂಡು ಪ್ರಚಾರ ಮಾಡ್ತಾರಲ್ಲದೆ, ಗೊತ್ತಾಯ್ತಲ್ಲ. ಮತ್ತು ಒಂದು ಪಕ್ಷದ ಹಿಂಬಾಲಕರಿಗೆ ಅದರಿಂದ ಪ್ರಯೋಜನ ಅಲ್ಲದೆ ಊರಿಗೆ ಪ್ರಯೋಜನ ಅದು ಬಹಳ ಕಡಿಮೆ. ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಇದಕ್ಕೆ ಮೊದಲಿನವರೆಲ್ಲ ಮಾಡಿದ್ದಾರೆ. ಆದರೂ ಹೆಚ್ಚಿನದಾಗಿ ಅವರ ಪಕ್ಷದ ಹಿಂಬಾಲಕರಾಗಿ ಯಾರು ಹೋಗ್ತಾರೆ. ಮತ್ತು ಮೊದಲನೇದಾಗಿ ನಿಮ್ಮ ಸುದ್ದಿ ಪೇಪರ್ನ ಡಾಕ್ಟರ್ ಶಿವಾನಂದ ಹೇಳಿದಾಗೆ, ಯಾರೇ ಎಷ್ಟೇ ಒಳ್ಳೆಯ ಅಭ್ಯರ್ಥಿ ಆದರೂ ನಮ್ಮ ಚುನಾಯಿತ ಪ್ರತಿನಿಧಿಗಳು ಆ ತಾಲೂಕು ಆಫೀಸೇ ಆಗಲಿ ಪ್ರತಿಯೊಂದು ಆಫೀಸಿನಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸದೆ ಯಾವ ದೇಶವೂ ಉದ್ಧಾರ ಆಗಲಿಕ್ಕಿಲ್ಲ. ಒಂದು ಬಡವ ಹೋಗಿ ಒಂದು ಕೆಲಸ ಆಗಬೇಕಿದ್ರೆ 1 ಲಕ್ಷ 2 ಲಕ್ಷ ಕೊಡಬೇಕು. ಒಂದು RTC ಆಗಬೇಕಾದ್ರೆ, ಅಥವಾ ಈಗ ನನ್ನದೇ ಕೆಲವು ಸಮಸ್ಯೆಗಳಿತ್ತು, ಅದನ್ನು ನಾನು ಮತ್ತೆ ಕಾನೂನು ರೀತಿಯ ಹೋರಾಟದಲ್ಲಿ ಮಾಡಿದ್ದಲ್ಲದೆ ರಾಜ್ಯಕ್ಕೆ ಹೊರದ್ರೆ ತೂಕ ಮಲ್ಪುಗ ಇರಬು ಕೊಂಜಿನ ಬಲೆ, ನೀವು ಇನ್ನೊಮ್ಮೆ ಬನ್ನಿ ಹಾಗೆ ಹೇಳುವುದಲ್ಲದೆ, ಹಾಗೆ ಎಲ್ರಿಗೂ ಅದನ್ನು ಒಂದು ತಾಳ್ಮೆ ಯಾರಿಗೂ ಇರುವುದಿಲ್ಲ.
ನಾವೀಗ ಊಟ ಹಾಕಿ ಕಳಿಸಿದಂಥ ವ್ಯಕ್ತಿಗಳಿಗೆ ಊಟ ಹಾಕಿ ಗೆದ್ದ ಮೇಲೆ ನಮ್ಮ ಸಮಸ್ಯೆಗಳನ್ನು ಕೇಳುವಂಥ ತಾಳ್ಮೆ ಇರುವುದಿಲ್ಲ. ಅವನು ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಅಥವಾ ಕಾರಲ್ಲಿ ಎ ಸಿ ಹಾಕಿ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗೋ ಬಡ ಮತದಾರನನ್ನು ವಿಚಾರಿಸೋರು ಯಾರಿಲ್ಲ. ಆಫೀಸಿಗೆ ಹೋದ್ರಾಗಿ ನೀವು ನಾಳೆ ಬನ್ನಿ, ನನಗೆ ಇವತ್ತು ಮೀಟಿಂಗ್ ಉಂಟು. ಒಂದು ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರಾಗಿದ್ದುಕೊಂಡು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನು ಬಯಸ್ತೀರಿ ಮುಂದಕ್ಕೆ? ಅಲ್ಲ, ಕ್ಷೇತ್ರದಲ್ಲಿ ತುಂಬ ಸಮಸ್ಯೆಗಳುಂಟು. ಪ್ರತಿಯೊಬ್ಬರಿಗೆ ಈಗ ನೋಡಿ, ಒಂದು ನಡೆದಾಡಲಿಕ್ಕೆ ಮಾರ್ಗದ ಅವಶ್ಯಕತೆ, ಕುಡಿಲಿಕ್ಕೆ ನೀರು, ಮತ್ತು ಕೆಲವು ವಿಷಯದಲ್ಲಿ ನಂದು ಆಕ್ಷೇಪ ವೈಯಕ್ತಿಕವಾಗಿ ಏನು ಅಂತೇಳಿದರೆ, ಈ ಧರ್ಮಾರ್ಥ ಕೊಡುವುದನ್ನೆಲ್ಲ ನಿಲ್ಲಿಸಬೇಕು. ನಾವೀಗ ನೋಡಿ, ಒಂದು ಯಾವುದೇ ಪದಾರ್ಥ ಅಂಗಡಿಯಿಂದ ತಗೊಳ್ಳೋದಾದರೆ ಅದಕ್ಕೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಅಲ್ವಾ? ಅದನ್ನು ಜನರಿಗೆ ಕಡಿಮೆ ಮಾಡಿ ಆ ಧರ್ಮಾರ್ಥ ಕೊಡೋದನ್ನು ನಿಲ್ಲಿಸಿ, ಜಾತಿ ಆಧಾರಿತವಾಗಿ ನೀವು ಕೆಲವರಿಗೆ ಮೀಸಲಾತಿ ಅದನ್ನು ನಿಲ್ಲಿಸಿ. ಒಬ್ಬ ಬಡವ ಅವನಿಗೆ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ಸರ್ಕಾರವೇ ಅದನ್ನು ಪೂರ್ಣ ವೆಚ್ಚ ಭರಿಸಿ ಅವನು ಡಾಕ್ಟರ್ ಇಂಜಿನಿಯರ್ ಮಾಡುವುದಲ್ಲಿ ಮಾಡಲಿ, ಅದನ್ನು ನಮ್ಮ ಸಂಪೂರ್ಣ ಸಹಕಾರ. ಇಲ್ಲಂತಾದರೆ ನೀವು ಏನು ಮಾಡಿದರೂ ಓಟಿಗೆ ಆಗುವ ಬಂದು ರಾಜಕೀಯದವರು ಹೇಳ್ತಾರೆ ಅದು ಮಾಡ್ತೇವೆ ಅದು ಕೊಡ್ತೇವೆ, ಎಲ್ಲ ಜನ ಆಸೆ ಪಡ್ತಾರೆ, ನೀವು ಏನು ಕಾರ್ಯಗತ ಮಾಡಲಿಕ್ಕಿಲ್ಲ. ಮತ್ತು ಯಾವತ್ತೂ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಯಾರು ಬರ್ತಾನೆ ಪಕ್ಷಾಂತರ ಮಾಡ್ತಾನೆ, ಆ ಅಧಿಕಾರದಲ್ಲಿರುವ ಅಂಥವರನ್ನು ನಾವು ಯಾವ ಲೆಕ್ಕಕ್ಕೂ ತಗೊಳ್ಬಾರ್ದು. ಬರೀ ಪಕ್ಷನಿಷ್ಠ ಇದ್ದರೆ ಸಾಲದು, ವ್ಯಕ್ತಿ ಕೂಡ ಒಳ್ಳೆ ವ್ಯಕ್ತಿ ಇದ್ದರೆ ಆ ಪಕ್ಷ ನಿಜವಾಗಿ ಒಳ್ಳೆಯದಾಗ್ತದೆ. ಈಗಾಗಲೇ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಮೀಪಿಸ್ತಾ ಇದೆ. ಪಾಣಾಜೆ ಗ್ರಾಮದಲ್ಲಿ ಯಾವ ಥರದ ಅಭಿವೃದ್ಧಿಗಳು ಆಗಿವೆ, ಮುಂದಕ್ಕೆ ಯಾವ ರೀತಿಯ ಅಭಿವೃದ್ಧಿಗಳು ಆಗಲಿಕ್ಕಿದೆ? ಈ ಒಂದು ನಾವು ಆಯ್ಕೆಯಾಗಿ ಒಂದು 2.5 ವರ್ಷ ಇದು ನಮ್ಮ ಅವಧಿ. ನಮ್ಮ ಶಾಸಕರು 5 ವರ್ಷದ ಅವಧಿ ಮುಗಿದಿದೆ. ಈ ಅವಧಿಯಲ್ಲಿ ಶಾಸಕರು ಬಹಳಷ್ಟು ಯೋಜನೆಗಳನ್ನು ನಮ್ಮ ಪಾಣಾಜೆಗೆ ತಂದಿದ್ದಾರೆ. ನಮಗೆ ನಮ್ಮ BJP ಅಭ್ಯರ್ಥಿಯೇ ಬರ್ಬೋದು ಮತ್ತು ಬರಬೇಕು ಅಂತ ಹೇಳುವಂಥ ನಿರೀಕ್ಷೆ ಇದೆ. 𝐴𝐵G English Medium School located in Alapura, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵G English Medium School and unit of 𝐴𝐵G Educational and Charitable Trust, Alapura, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.